ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಲಸಿನ ಹಣ್ಣಿನ ಸುಕ್ಕ ಮಾಡಬೇಕು ಅಂತ ಇದ್ದೀನಿ. ಕಡಲೆ ಹಾಕ್ಬಿಟ್ಟು ಜಾಕ್ ಫ್ರೂಟ್ ಸುಕ್ಕ ಬನ್ನಿ ಮಾಡೋಣ. ನೆನೆಸಿರುವಂಥ ಕಡಲೆ ಕಾಳು ಬೇಕಿಡೋಣ. ಉಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್, ಅರ್ಧ ಈರುಳ್ಳಿ ತುಂಡು ಚಕ್ಕೆ ತಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಕರಿಮೆಣಸು, 1/4 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಉದ್ದಿನಕಾಳು, 1 ಟೇಬಲ್ ಸ್ಪೂನಷ್ಟು ಕುಚಲಕ್ಕಿ ಎಲ್ಲವನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. 8ರಿಂದ 9 ಬ್ಯಾಡಗಿ ಮೆಣಸು ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ. ಹಿಂಗಾಕಿ ಸಡನ್ ನಾವು ಸ್ಟವ್ ಆಫ್ ಮಾಡಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ತೆಗೆದು ಬಿಡೋಣ. 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲ್, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ 1 ಚಿಟಿಕೆಯಷ್ಟು ಜೀರಿಗೆ. ನಾನು ಅರ್ಧ ಹೋಲು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡೋಣ. ಇವಾಗ ತೆಂಗಿನ ತುರಿ ಫ್ರೈ ಆಯಿತು, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಕಡಲೆ ಬೇಯಕ್ಕಿಟ್ಟಿದ್ದು ಬೆಂದಿದೆ ನೋಡಿ. ಇದೇ ಕಡಲೆ ಜೊತೆಗೆ ನಾನು ಇದನ್ನು ಹಲಸಿನ ಹಣ್ಣನ್ನು ಇದಕ್ಕೆ ಹಾಕಿ ಬೇಯಕ್ಕಿಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. 1 ಸಿಟಿ ಸಾಕು. ಮಸಾಲೆ ರುಬ್ಬಿ ಆಯಿತು, ಇನ್ನು ತೆಂಗಿನ ತುರಿನ ರುಬ್ಬೋಣ. ಸಾಕು, ತೆಗಿತಾ ಇದ್ದೀನಿ. ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲ್, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬ್ರೌನ್ ಕಲರ್ ಆಯಿತು. ಇವಾಗ ನಾವು ಮಸಾಲೆ ಹಾಕೋಣ. ಬೆಂದಿರುವ ಕಡಲೆ ಮತ್ತು ಹಲಸಿನಕಾಯಿ ಹಾಕೋಣ. ಒಂದು ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಕೊನೆಯದಾಗಿ ತೆಂಗಿನ ತುರಿ ಹಾಕೋಣ. ಸುಕ್ಕ ರೆಡಿ ಆಯಿತು.